ಕಳೆದ ಮೇ ತಿಂಗಳಲ್ಲಿ 11 ದಿನಗಳ ಕಾಲ ಕುಪ್ಪಿಪದವು ಪಂಚಾಯತ್ ಕಟ್ಟಡದ ಮುಂಭಾಗ ಅನಿರ್ದಿಷ್ಟಾವಧಿ ಧರಣಿಯನ್ನು ನಡೆಸಿದ್ದ ಸಂದರ್ಭ ಜಿಲ್ಲಾ ಪಂಚಾಯತ್ ಅಧಿಕಾರಿಗಳು ತಹಶೀಲ್ದಾರರು ಸ್ಥಳಕ್ಕೆ ಬಂದು ಹಲವು ಭರವಸೆಗಳನ್ನು ನೀಡಿದ್ದರು. 3 ತಿಂಗಳಲ್ಲಿ ಸಮಸ್ಯೆಯನ್ನು ಬಗೆಹರಿಸಿ ಹಕ್ಕುಪತ್ರ ಪಡೆದಿರುವ ಎಲ್ಲಾ ಕುಟುಂಬಗಳಿಗೂ ನಿವೇಶನ ಸ್ವಾಧೀನ ನೀಡುವುದಾಗಿ ತಿಳಿಸಿದ್ದರು. ಅದರಂತೆ ಅಧಿಕಾರಿಗಳ ಮಾತಿನ ಮೇಲೆ ನಂಬಿಕೆ ಇಟ್ಟು ಅನಿರ್ದಿಷ್ಟಾವಧಿ ಧರಣಿಯನ್ನು ವಾಪಸ್ ಪಡೆಯಲಾಯಿತು. ಆದರೆ ಕಲ್ಲಾಡಿ ಎಂಬಲ್ಲಿ ಮಂಜೂರಾಗಿದ್ದ 15 ಫಲಾನುಭವಿ ಕುಟುಂಬಗಳಿಗೆ ಹೊರತುಪಡಿಸಿ ಅಂಬಲೊಟ್ಟಿನಲ್ಲಿ ಮಂಜೂರಾಗಿರುವ ಹಕ್ಕುಪತ್ರ ಪಡೆದಿರುವ 80 ಕುಟುಂಬಗಳಿಗೆ ಸಮಸ್ಯೆ ಬಗೆಹರಿಸಿ ನಿವೇಶನ ಸ್ವಾಧೀನ ನೀಡುವ ಭರವಸೆ ಹುಸಿಯಾಗಿದೆ. ಈ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ನೀಡಿದ ಭರವಸೆ ನೆನಪಿಸಲು ಕುಪ್ಪೆಪದವು ಗ್ರಾಮ ಪಂಚಾಯತ್ ಮುಂಭಾಗ ಇಂದು ಸಾಂಕೇತಿಕ ಧರಣಿ ನಡೆಸಿದ್ದೇವೆ. ವಿಳಂಬ ಇಲ್ಲದೆ ಜಮೀನು ಸ್ವಾಧೀನ ನೀಡಬೇಕೆಂದು ಆಗ್ರಹಿಸಿದರು. ಸ್ಥಳಕ್ಕೆ ಭೇಟಿ ನೀಡಿ ಪ್ರತಿಭಟನಾಕಾರರ ಜೊತೆ ಮಾತನಾಡಿದ ಮಂಗಳೂರು ತಹಶೀಲ್ದಾರ್ ರಮೇಶ್ ಬಾಬು, ಮುಂದಿನ 15 ದಿನಗಳ ಒಳಗಾಗಿ ಗ್ರಾಮದಲ್ಲಿರುವ ಕುಮ್ಕಿರಹಿತ ಜಾಗವನ್ನು ಗುರುತಿಸಿ ನಿವೇಶನ ಹಂಚಿಕೆಗೆ ಕ್ರಮ ಕೈಗೊಳ್ಳುವ ಭರವಸೆ ನೀಡಿದರು. ನಾವೆಲ್ಲರೂ ಅದನ್ನ ಈ ಜಾಗ ನಮಗೆ ಸೂಕ್ತವಾಗುತ್ತೆ ಸೈಟ್ಗೆ ಅಂತ ಅವೆಲ್ಲ ಓಕೆ ಮಾಡಿದ್ರೆ ನಾವು ಅದನ್ನ ಜನವರಿ 15 ಒಳಗಡೆ ಮಂಜೂರು ಮಾಡಿಸಿ ಪಂಚಾಯತಿಗೆ ಹ್ಯಾಂಡ್ ಓವರ್ ಮಾಡ್ತೀವಿ ನಾನು ಭರವಸೆ ಕೊಡ್ತೀನಿ. ಜನವರಿ 15 ಅಂದರೆ ಈಗ ಎಷ್ಟು, ಈಗ 17 ಡಿಸೆಂಬರ್, ಜನವರಿ 15 ಒಳಗಡೆ ನಿಮ್ಮನ್ನ ಮಂಜೂರು ಮಾಡಿಸಿ ಪಂಚಾಯತಿಗೆ ಹಸ್ತಾಂತರ ಮಾಡ್ತೀವಿ ನಾನು ಭರವಸೆ ಕೊಡ್ತೀನಿ. ಈ ವೇಳೆ ವಿವರಣೆ ನೀಡಲು ಗ್ರಾಮ ಕರ್ಣಿಕ ಮುತ್ತಪ್ಪ ಮುಂದಾದಾಗ ತೀವ್ರ ಆಕ್ಷೇಪವನ್ನು ವ್ಯಕ್ತಪಡಿಸಿದ ಹೋರಾಟಗಾರ ಮುನೀರ್ ಕಾಟಿಪಳ್ಳ ಅವರು, ಸ್ಥಳೀಯ ಅಧಿಕಾರಿಗಳು ರಾಜಕಾರಣಿಗಳ ಶ್ರೀಮಂತರ ತಾಳಕ್ಕೆ ತಕ್ಕಂತೆ ಕುಣಿಯುತ್ತಿದ್ದಾರೆ. ಪ್ರತಿ ಬಾರಿಯೂ ಇದೇ ರೀತಿ ಸುಳ್ಳು ಹೇಳಿ ನಮ್ಮನ್ನು ಯಾಮಾರಿಸುತ್ತಿದ್ದಾರೆ ಎಂದು ಆರೋಪಿಸಿದರು. ಯಾರ್ಯಾರು ಈ ಶ್ರೀಮಂತರ ಮನೆಗೆ ಹೋಗಿ ಭಿಕ್ಷೆ ಬೇಡಬೇಕು? ಇವರು ಇಲ್ಲಿಯ ಶ್ರೀಮಂತರಿಗೆ ಏನಾಗಿದೆ ಅಂದ್ರೆ ಅವರ ಮನೆ ಬಾಗಿಲಿಗೆ ಹೋಗ್ಬೇಕು, ಅವರ ಮನೆಯಲ್ಲಿ ಯಾವ್ದಾದ್ರು ಸೀಲ್ ಹಿಡಿದುಕೊಂಡು ಚೀಟಿ ಹಿಡಿದು ಮಕ್ಕಳಿಗೆ ಮದುವೆ, ಮನೆ ಬಾಡಿಗೆ ಕಟ್ಟಿಗೆ ದುಡ್ಡಿಲ್ಲ, ಮಕ್ಕಳಿಗೆ ಆರೋಗ್ಯ ಸರಿ ಇಲ್ಲ ಅಂತ ಅವರ ಮನೆ ಬಾಗಿಲಿಗೆ ಹೋಗ್ಬೇಕು. ಅವ್ರು ಕೆಲವು ಶ್ರೀಮಂತರು ಸೇರಿ ಅವರ ಕಚಡ ದುಡ್ಡನ್ನು ಇವರಿಗೆ ಹಂಚಬೇಕು, ಅವ್ರು ದೊಡ್ಡ ಜನ ಆಗಬೇಕು. ನಾಚಿಕೆ ಆಗುದಿಲ್ಲ, ಸ್ವಾಭಿಮಾನದಿಂದ ಬದುಕಲಿ ಸರ್. ಅವರು ಬೀಡಿ ಕಟ್ಟುವವರು, ಕೂಲಿ ಕೆಲಸಕ್ಕೆ ಹೋಗುವವರು, ಮನೆ ಕೆಲಸಕ್ಕೆ ಹೋಗುವವರು ಮನುಷ್ಯರಲ್ವ? ಇವರಿಗೆಲ್ಲ ನಾಚಿಕೆ ಆಗುದಿಲ್ವಾ? ಇವರೆಲ್ಲ ಸರ್ಕಾರಿ ಸಂಬಳ ತಿಂತಾರಲ್ವ? ಮರ್ಯಾದೆ ಉಂಟು ಇವರಿಗೆ? ಮತ್ತೆ ನಾನು ಅವತ್ತು ಒಂದು ಶಬ್ದ ಮಾತಾಡಲಿಲ್ಲ ಕೆಟ್ಟದಾಗಿ ಇವರಿಗೆ. ಈ ವೇಳೆ ಪ್ರತಿಭಟನಾಕಾರರನ್ನು ಸಮಾಧಾನಪಡಿಸಿದ ತಹಶೀಲ್ದಾರರು ಮುಂದಿನ 1 ವಾರದಲ್ಲಿ ಕುಮ್ಕಿರಹಿತ ಜಾಗವನ್ನು ಗುರುತಿಸಿ ನಿವೇಶನ ರಹಿತರಿಗೆ ಜಾಗ ಒಪ್ಪಿತವಾದಲ್ಲಿ ಮುಂದಿನ ಜನವರಿ ಒಳಗೆ ನಿವೇಶನ ಹಂಚಿಕೆ ಮಾಡುವ ಭರವಸೆ ನೀಡಿದರು. ಅಂತಿಮವಾಗಿ ತಹಶೀಲ್ದಾರರ ಮಾತಿಗೆ ಒಪ್ಪಿ ಮನವಿ ಪತ್ರವನ್ನು ಸಲ್ಲಿಸಿ ಪ್ರತಿಭಟನೆಯನ್ನು ತಾತ್ಕಾಲಿಕವಾಗಿ ಹಿಂಪಡೆಯಲಾಯಿತು. ಕುಪ್ಪೆಪದವು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ರಕ್ಷಿತಾ ಡಿ, ಗ್ರಾಮ ಕರ್ಣಿಕ ಮುತ್ತಪ್ಪ ಹಾಗೂ ಕಂದಾಯ ಸಿಬ್ಬಂದಿ ತಹಶೀಲ್ದಾರ್ ಜೊತೆಗಿದ್ದರು. ಮುಖಂಡ ಸದಾಶಿವದಾಸ್, ಸಮಿತಿಯ ಸಂಚಾಲಕಿ ವಸಂತಿ ಕುಪ್ಪೆಪದವು ಮಾತನಾಡಿ, ತಹಶೀಲ್ದಾರ್ ಅವರ ಭರವಸೆಯಂತೆ ಪ್ರತಿಭಟನೆಯನ್ನು ಸ್ಥಗಿತಗೊಳಿಸಿದ್ದೇವೆ. ಭರವಸೆ ಈಡೇರದಿದ್ದಲ್ಲಿ ಮುಂದೆ ಅನಿರ್ದಿಷ್ಟಾವಧಿ ಧರಣಿ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು.